ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ವಿಧಾನ ಪರಿಷತ್ ಓಟು ಗುಂತಿನಕ್ಕಲು ಅರ್ಜಿ ಕೊರಿಯರೆ ಗುರುವಾರ ಅಕೇರಿದ ದಿನ ಆದಿತ್ತಂಡು. ಬಿಜೆಪಿ ಹಿಡಿದ ಕಿಶೋರ್ ಕುಮಾರ್ ಪುತ್ತೂರು, ಕಾಂಗ್ರೆಸ್ ಹಿಡಿದ ರಾಜು ಪೂಜಾರಿ, ಎಸ್ಡಿಪಿಐ ಬೆರಿಸಾಯದ ಮೊಹಮ್ಮದ್ ರಿಯಾಜ್ ಅರ್ಜಿ ಕೊರಿಯರು. ದಕ್ಷಿಣ ಕನ್ನಡ ಸ್ಥಳೀಯ ಸಂಸ್ಥೆಯಲ್ಲಿ ಹಿಡಿದು ವಿಧಾನ ಪರಿಷತ್ಗೆ ನಡಪೆರಪ್ಪನ ಒಂಜಿ ಸೀಟದ ಓಟುಗೂ ಅರ್ಜಿ ಕೊರಿಯರೆ ಗುರುವಾರ ಅಕ್ಕೇರಿದ ದಿನ ಆದಿತ್ತದು. ಬಿಜೆಪಿ ಅಭ್ಯರ್ಥಿ ಕಿಶೋರ್ ಕುಮಾರ್ ಪುತ್ತೂರು, ಕಾಂಗ್ರೆಸ್ ಅಭ್ಯರ್ಥಿ ರಾಜು ಪೂಜಾರಿ ಬೊಕ್ಕ ಎಸ್ಡಿಪಿಐ ಪಕ್ಷ ಬೆರಿಸಾಯುಡು ಮೊಹಮ್ಮದ್ ರಿಯಾಜ್ ಅರ್ಜಿ ಕೊರಿಯರು. ಬಿಜೆಪಿ ಬೊಕ್ಕ ಕಾಂಗ್ರೆಸ್ ಅಭ್ಯರ್ಥಿಲು ಶಕ್ತಿ ಪ್ರದರ್ಶನ ಮಲ್ತದ ಅರ್ಜಿ ಕೊರಿಯರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರಾಯಿನ ಭಾಗೀರಥಿ ಮುರುಳ್ಯ, ಪ್ರತಾಪ್ ಸಿಂಹ ನಾಯಕ್, ಯಶ್ಪಾಲ್ ಎ ಸುವರ್ಣ ಬೊಕ್ಕ ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಲ, ದುಂಬುದ ಮಂತ್ರಿ ಪ್ರಮೋದ್ ಮಧ್ವರಾಜ್ ಬೊಕ್ಕ ನಾಯಕರ್ ಕಿಶೋರ್ ಕುಂದಾಪುರ ಇತ್ತದು. ಕಿಶೋರ್ ಕುಮಾರ್ ಓಟದ ಅಧಿಕಾರಿಲೆಗೂ ನಾಮಪತ್ರ ಕೊರಿಯರು. ಎಸ್ಡಿಪಿಐ ಪಕ್ಷದ ಬಿರಿಸಾಯದೊಟ್ಟುಗು ಪಕ್ಷದಾಂತೆ ಓಟು ಗುಂತಿನ ಮೊಹಮ್ಮದ್ ರಿಯಾಜ್ ಬಿರಿಸಾಯದಕ್ಲೆನ ಒಟ್ಟುಗು ಪೋದು ನಾಮಪತ್ರ ಕೊರಿಯರು. ಕುಡ್ಲಬೋಳಾರ ಗ್ರಾಮದ ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನಡು ಮಾರ್ನೆಮಿದ ಉಚ್ಚಯ ನಡೆತದುಂಡು. ಸುರುತ ದಿನ ಕಾಂಡೆ ಕೊಪ್ಪರಿಗೆ ದೀದು ಮಾರ್ನೆಮಿ ಉದಿಪನಾಂಡು ಬಯ್ಯಗು ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನ ಮಲ್ತೆರು. ಕುಡ್ಲ ನಗರದ ಪರಂಪರೆಡು ಪಿರಾಕದ ಕಾಲುಡ್ ದಿಂಚ ಬೋಳಾರ ಗ್ರಾಮದ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನ ಬೊಕ್ಕ ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನಲಿಡು ಮಾರ್ನೆಮಿದ ಉಚ್ಚಯ ನಡೆತೊಂದುಂಡು. ಶ್ರೀ ಮಂಗಳಾದೇವಿ ದೇವಸ್ಥಾನಡು ಗುರುವಾರ ಮಾರ್ನೆಮಿ ಉಚ್ಚೆಯಡು ಒಂಜನೆ ಪೂಜೆ ನಡೆತುಂಡು. ಬಯ್ಯಗು ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನಗೂ ಅಟ್ಟಣೆ ಆದಿತ್ತುಂಡು. ಪುರಾಲ್ದ ಸಿರಿ ರಾಜರಾಜೇಶ್ವರಿ ದೇವಸ್ಥಾನದ ಆನುವಂಶಿಕ ಪೂಜೆ ಮಲ್ಪುನಾರು ಪಿ ನಾರಾಯಣ ಭಟ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನ ಮಲ್ತದು ಎಡ್ಡೆಪ್ಪು ಬಯಕಿಯರು. ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಎಂ ಅರುಣ್ ಐತಾಳೆರು ಗುರ್ಕಾರ್ಮೆ ವಹಿಸದಿದ್ದರು. ಆನುವಂಶಿಕ ಮುಕ್ತೇಸರರು ಬೊಕ್ಕ ಪರ್ಯಾಯ ಪ್ರಧಾನ ಪೂಜೆ ಮಲ್ಪುನ ಜಿ ರಘುರಾಮ ಉಪಾಧ್ಯಾಯರು, ಎಸ್ ಹರೀಶ್ ಐತಾಳೆರು, ಕದ್ರದ ಮಲ್ಲಿಕಾ ಕಲಾವೃಂದದ ಗುರ್ಕಾರ್ಯರು ಸುಧಾಕರ ಪೇಜಾವರ ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂಡಿರು. ವಿನಯಾನಂದಕ್ಕೆ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಮಾರ್ನೆಮಿ ಉಚ್ಚಯದ ಲೆಕ್ಕೊಡು ಮಂಗಳದೇವಿ ಕಲಾ ಮಂಟಪಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತೊಂದುಂಡು. ಇವತ್ತಿನ ದಿವಸದಿಂದಲೂ ಹಾಗಾಯಿತು. ನಾಡ್ದು 14 ತಾರೀಕಿನವರೆಗೂ ವಿಜಯದಶಮಿ ರಥೋತ್ಸವ ಆವೃತದವರೆಗೂ ಇಲ್ಲಿ ವಿಶಿಷ್ಟ ಇದು ಮಂಗಳಾದೇವಿ ಜಾತ್ರೆ ಅಂತ ಶುರುವಾಗಿದ್ದೇ ಇಲ್ಲಿಂದಲೇ. ಯಾವುದು ಮಂಗಳೂರು ದಸರಾ ಅಂತ ಹೇಳಿದೆ. ಈಗ ಬೇರೆ ಬೇರೆ ಕಡೆ ಮುಂಚೆಯೂ ಅಷ್ಟೇ ಹತ್ತಾವರದಲ್ಲಿಯೇ ಒಂದು ಮಸರು ಗುಡಿಕೆ ಅಂತ ಹೇಳುವಂಥದ್ದಿತ್ತು. ನಾನು ಸಣ್ಣಿರುವಾಗ ಎಷ್ಟು ನಮ್ಮ ಚಿಕ್ತಾಯಿ ಒಟ್ಟಿಗೆ ಬರ್ತಿದ್ದೆವು 60 ವರ್ಷದ ಹಿಂದೆ. ಆದರೆ ಈಗಲೂ ಹಾಗೆ ಇದೆ. ಆದರೆ ಈಗ ಮಾತ್ರ ಜನಗಳು ಸೇರಿಕೊಂಡಿದ್ದಾರೆ, ಒಟ್ಟಾಗಿ ಸೇರಿದ್ದಾರೆ. ಈಗ 10 ಕಡೆಗಳೇ ನಡೀತದೆ, ವಿಜೃಂಭಣೆ ನಡೀತದೆ. ಅದು ಒಂದು ಜಾಗೃತಿ ಎಂದು ಹೇಳುವಂಥ ವಿಷಯ. ಅದೇ ರೀತಿಯಲ್ಲಿ ನಾವು ಇಂಥ ಇದರಲ್ಲಿ ದೇವರಲ್ಲಿ ನಾವು ಬೇಡುವಾಗ ಏನು ಬೇಡಬೇಕು? ಸುಖಗಳು, ಶಾಂತಿಗಳು, ನೆಮ್ಮಗಳು ಇದೆಲ್ಲ ಸರಿಯೇ. ಆದರೂ ಸಹಿತ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರನ್ನು ನಾವು ಭಜಿಸಬೇಕು ಅಂತ. ಅದಕ್ಕೋಸ್ಕರ ಈಗ ನಮಗೇನೂ ಕಷ್ಟ ಇಲ್ಲ. ಒಂದು ಆ ಭಜನೆ ಅಂತ ಹೇಳುವಂಥದ್ದು ಮಾಧ್ಯಮವನ್ನು ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ಹಿಂದೂಸ್ತಾನದಲ್ಲಿ ನಮಗೆ ಅದನ್ನು ಪ್ರಚುರಪಡಿಸಿದ್ದಾರೆ. ಆ 1 ಗಂಟೆ ಅಥವಾ ಅರ್ಧ ಗಂಟೆ ಅಥವಾ 1 ನಿಮಿಷ ಸಾಕು ನಾವು ಹೇಳಿದರೆ ನಮಗೆ ಎಷ್ಟು ಒಂದು ಪ್ರಸನ್ನತೆ ಬರ್ತದೆ ಹೇಳಿ ಅನುಭವಿಸೋದಕ್ಕೆ ಗೊತ್ತಿರ್ತದೆ. ಆದ್ದರಿಂದ ಆ ದೇವರ ಅನುಗ್ರಹದ ನಮಗೆಲ್ಲರಿಗೆ ಇರಲಿ. ಯಶಸ್ಸು, ಕೀರ್ತಿ, ಶ್ರೇಯಸ್ಸು, ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಭಾಗ್ಯ, ಅಭಿವೃದ್ಧಿಯನ್ನು ದೇವರು ಅನುಗ್ರಹಿಸಿ ಅಂತ ಹೇಳೋದು. ಈ ದಸರಾ ಅಂತೇಳಿ ಜನರು ಹೇಳ್ತಾ ಇದ್ದಾರೆ. ಆದರೆ ತುಳುನಾಡಿನವರು ಮಾರ್ನಮಿ ಅನ್ನೋದು. ಮಾರ್ನಮಿ ಹೇಗೆ ಬಂತು ಅಂದರೆ ಮಂಗಳಾದೇವಿ ದೇವಸ್ಥಾನದ ಪಾರಂಪರಿಕವಾದಂಥ ಉತ್ಸವದಿಂದಲೇ ಮಾರ್ನಮಿ ಬಂದದ್ದು. ಈ ಮಾರ್ನಮಿಯಲ್ಲಿ ಎಷ್ಟೋ ಜನರು, ಎಷ್ಟೋ ಮಕ್ಕಳು, ಕೈಕಾಲು ಸರಿಯಿಲ್ಲದವರು ಕೂಡ ನಾನು ತಾಯಿಗೆ ವೇಷವನ್ನು ಹಾಕ್ತೇನೆ, ಹುಲಿ ವೇಷವನ್ನು ಹಾಕಿ ಹರಕೆ ಮಾಡ್ತೇನೆ, ನನ್ನ ಆರೋಗ್ಯಕ್ಕೆ ಹುಲಿವೇಷ ಹಾಕ್ತೇನೆ ಅಂತ ಹೀಗೆ ಒಂದು ಪಾರಂಪರಿಕವಾದಂಥ ನಂಬಿಕೆಯಿಂದ ಬೆಳೆದಂತಹ ಒಂದು ಕ್ಷೇತ್ರ ಇದು. ಮಂಗಳೂರಿಗೆ ಹೆಸರನ್ನೇ ತಂದ ಕ್ಷೇತ್ರ ಮಹತೋಬಾರ. ಇಂತಹ ಒಂದು ಕ್ಷೇತ್ರದಲ್ಲಿ ದುಷ್ಟರ ಸಂಹಾರವನ್ನು ಮಾಡುವ, ಶಿಷ್ಟರನ್ನು ಸಂರಕ್ಷಣೆ ಮಾಡುವ ಮಂಗಳಾಂಬೆ ಶಿವ ಮತ್ತು ಶಿವೆಯಾಗಿ. ಎಲ್ಲ ಕಡೆಯಲ್ಲಿ ಶಿವ ಇರುವುದಿಲ್ಲ, ಇಲ್ಲಿ ಶಿವ ಮತ್ತು ಶಿವೆಯಾಗಿ ಎರಡೂ ಜೊತೆಯಾಗಿ ಇದ್ದು
ಅಭಿಷೇಕವನ್ನು ಸ್ವೀಕಾರ ಮಾಡಿ ಅಲಂಕಾರವನ್ನು ಸ್ವೀಕಾರ ಮಾಡಿ ಹರಸುವಂಥ ಒಂದು ವಿಶಿಷ್ಟ ದೇವಸ್ಥಾನ. ಅಂತಹ ದೇವಸ್ಥಾನದಲ್ಲಿ ಬರುವಂಥ ಮುಂದಿನ ಎಲ್ಲ ದಿನಗಳಲ್ಲಿ ಉತ್ತಮವಾದಂಥ ಧಾರ್ಮಿಕ ಕಾರ್ಯಕ್ರಮಗಳು, ಹೋಮ ಹವನಾದಿಗಳು, ಜಪ ಇತ್ಯಾದಿಗಳು ಇರಬೇಕು. ಅದರ ಜೊತೆಗೆ ಜನರನ್ನು, ಪ್ರತಿಭೆಯನ್ನು ಪುರಸ್ಕರಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಕಲಾ ರಸಿಕರಾದಂಥ ಅಥವಾ ಕಲಾಪ್ರೇಮಿಯಾದಂಥ ತಾಯಿಗೆ ಇದು ಬಹಳ ವಿಶೇಷ. ತಾಯಿಯ ಆಶೀರ್ವಾದದಿಂದಲೇ ನಾವು ನವರಾತ್ರಿಯ 3 ದಿವಸದಲ್ಲಿ ಸರಸ್ವತಿಯ 3ನೇ ಭಾಗದಲ್ಲಿ ನಾವು ನೋಡ್ತೀವಿ. ಅವಳು ಪೂರ್ಣ ಆಶೀರ್ವಾದ ಪಡೆಯುವಂಥ, ಮಕ್ಕಳಿಗೆಲ್ಲ ಶ್ರೇಯಸ್ ಕೊಡುವಂಥ ಆಡಳಿತ ಮಂಡಳಿಯ ವ್ಯವಸ್ಥೆ ಅತ್ಯಂತ ಸ್ತುತ್ಯಾರ್ಹ, ಅಭಿನಂದನೀಯ, ಅನುಕರಣೀಯ ಅಂತ ಹೇಳುತ್ತಾ, ಬಾರಿ ಪಿರವರಿದಿನ ವರ್ಗದ ನಾಯಕಿ ಕಿಶೋರ್ ಕುಮಾರ್ಗೂ ಒಟ್ಟು ಗುಂತರೆ ಅವಕಾಶ ಕೊಡ್ತಿರು. ಒರಿ ಸಾಮಾನ್ಯ ಜನಕುಲ ಬಿಜೆಪಿಯ ಅವಕಾಶ ತೆಗೆದನೆಂದು ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ ಪಂತರು. ಒಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ದುಂಬುದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಕುಡ್ಲಡು ಜಿಲ್ಲಾ ಬಿಜೆಪಿ ಆಫೀಸರು ಸುದ್ದಿ ಕೊಟ್ಟಡು ಪಾತಿರ್ದು ಸ್ಥಳೀಯ ಆಡಳಿತ ಸಂಸ್ಥೆದ ಓಟುಡು ಬಾರಿ ಪಿರವರಿದಿನ ವರ್ಗುಲಿನ ನಾಯಕಿಯರು ಕಿಶೋರ್ ಕುಮಾರ್ ರೆಗ್ ಪಕ್ಷದ ನಾಯಕಿಯರು ಓಟು ಗುಂತರೆ ಅವಕಾಶ ಕೊಡ್ತಿರು. ಒಂದು ಸಾಮಾನ್ಯ ವ್ಯಕ್ತಿಗಳ ಈ ಅವಕಾಶ ಬಿಜೆಪಿ ತೆಗೆದನೆಂದು ಆರ್ಪಂಡಿರು. ಜನಸಾಮಾನ್ಯರನ ಸಮಸ್ಯೆಲು, ಮೂಲ ಸೌಕರ್ಯಲಿನ ಸಮಸ್ಯೆಲಿನ ಬಗೆಟ್ಟು ಕಿಶೋರ್ ಕುಮಾರ್ ಜವಾಬ್ದಾರಿಡು ಕೆಲಸ ಮಲ್ಪಿರು ಪನ್ಪುನ ವಿಶ್ವಾಸ ಎಂಕ್ಲೆಗುಂಡು. ಎಂಕಲ್ ಮಾತ ಒಟ್ಟಾದು ಈ ಕೆಲಸ ಮಲ್ಪರೆ ಉಲ್ಲ ಅಂತ ಆರ್ಪಂಡಿರು. ಕಿಶೋರ್ ಕುಮಾರ್ ಹೆಚ್ಚ ಓಟದಿತ್ತದು ಗೆಂದದು ಬತ್ತದು ಸಮರ್ಥವಾದ ಅಭಿವೃದ್ಧಿ ಕೆಲಸ ಮಲ್ಪುವೆರು. ಕೇಂದ್ರ ರಾಜ್ಯ ಸರ್ಕಾರದ ಪಾಕ ಯೋಜನೆಲು ಪರಿಣಾಮಕಾರಿಯಾದ ಜಾರಿಯಾಯರೆ ಉಂಡೊಂದು ಕೋಟಾ ಶ್ರೀನಿವಾಸ ಪೂಜಾರಿ ಪಂಡಿರು. ಶಾಸಕಿಯರು ವೇದವ್ಯಾಸ್ ಕಾಮತ್, ಅಭ್ಯರ್ಥಿ ಕಿಶೋರ್ ಕುಮಾರ್ ಪುತ್ತೂರು, ನಾಯಕಿಯರು ನಿತಿನ್ ಕುಮಾರ್, ಸಂಜಯ್ ಪ್ರಭು, ಪ್ರೇಮಾನಂದ ಶೆಟ್ಟಿ ಸುದ್ದಿ ಕೊಟ್ಟೊಡಿತ್ತರು. ನಮ್ಮ ಕಿಶೋರ್ ಕುಮಾರ್ ಅತ್ಯಂತ ಅರ್ಥಗರ್ಭಿತವಾಗಿ ಮತ್ತು ಹೊಣೆಗಾರಿಕೆಯಿಂದ ಶಾಸಕನಾಗಿ ಕೆಲಸ ಮಾಡ್ತಾರೆ ಎನ್ನುವಂಥ ವಿಶ್ವಾಸವನ್ನು ನಮ್ಮ ಇಡೀ ಪಾರ್ಟಿ ಹೊಂದಿದ್ದು, ಭಾಳ ವಿಶ್ವಾಸದಿಂದ ಈ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಬೇಕು ಅಂಥೇಳಿ ಇವತ್ತಿಂದಲೇ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತಾವೆಲ್ಲರೂ ಬಲ್ಲಿರಿ. ಪಂಚಾಯತ್ ಆಡಳಿತ ಅಂತ ಹೇಳಿದರೆ ಆಳಿಸಿಕೊಳ್ಳುವವರ ಆಡಳಿತ. ಇಲ್ಲಿಯವರೆಗೆ ಆಳಿಸಿಕೊಳ್ತಾ ಇದ್ರು ನಾವು MP ಗಳ ಮೂಲಕ, MLA ಗಳ ಮೂಲಕ, ಜಿಲ್ಲಾ ಪಂಚಾಯತ್ ಮೂಲಕ, ತಾಲೂಕು ಪಂಚಾಯತ್ ಮೂಲಕ ಆಳಿಸಿಕೊಳ್ಳುವಂಥ ಜನಸಾಮಾನ್ಯರಿದ್ದಾರಲ್ಲ, ಅವರ ಆಡಳಿತವನ್ನು ಪಂಚಾಯತ್ ರಾಜ್ ಅಂತೇಳಿ ಕರೀತೇವೆ. ಸಂವಿಧಾನದ 73-74ನೇ ಕಲಮನ ತಿದ್ದುಪಡಿಯ ನಂತರ ಗ್ರಾಮ ಪಂಚಾಯಿತಿಗಳು, ನಗರಾಡಳಿತ ಸಂಸ್ಥೆಗಳು ಒಂದು ಸ್ವತಂತ್ರ ಸರ್ಕಾರದಂತೆ ಕೆಲಸ ಮಾಡಬೇಕು ಅನ್ನುವಂಥ ನಿಯಮಗಳು ಜಾರಿಗೆ ಬಂತು. ಆ ಹಿನ್ನೆಲೆಯಲ್ಲಿ ಗ್ರಾಮ ಸಭೆಗಳ ಮೂಲಕ, ಪಂಚಾಯತ್ ಸಭೆಗಳ ಮೂಲಕ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಇಲ್ಲಿರುವಂಥ ಚಟುವಟಿಕೆ ಬೇಕು ಬೇಡಗಳನ್ನು ವಿಧಾನ ಪರಿಷತ್ತಿ ಉಲ್ಲೇಖ ಮಾಡಲಿಕ್ಕಿರುವಂಥ ಏಕೈಕ ಅವಕಾಶ ಅಂತ ಹೇಳಿದರೆ ಈ ಸ್ಥಳೀಯಾಡಳಿತ ಚುನಾವಣೆ, ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಿಸುವುದರ ಮೂಲಕ ಆ ಅವಕಾಶ ನಮ್ಮ ಕಿಶೋರಿಗೆ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಮತ್ತು ಆಶಯ. ನಮ್ಮ ವೃತ್ತಿ ಧರ್ಮನು ನಿಷ್ಠೆಡು ಮಲ್ತಂದು ಸಮಾಜಕ್ಕೆ ಬೋಡಾಯಿನ ಕೆಲಸ ಮಲ್ಪಡುಂದು ಕುಳಾಯಿ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ಪಂತೆರು. ಕುಡ್ಲದ ಶಾರದಾ ವಿದ್ಯಾಲಯಡು ಶಾರದೋತ್ಸವ ಉದೀಪನ ಮಲ್ತದು 6 ಆಶೀರ್ವಚನ ಕೊರಿಯರು. ಕುಡ್ಲಾಗೊಡೆಯಲ್ ಬೈಲ್ದ ಶಾರದಾ ವಿದ್ಯಾಲಯ ಬರವು ಸಂಸ್ಥೆಲೆಡು ಶಾರದಾ ಮಹೋತ್ಸವ ನಡೆತಿಂಡು. ಕುಳಾಯಿ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿರು ಇತ್ತದು ಪ್ರಾಧ್ಯಾಪಕರು ಕೆಲಸದಕ್ಕಲು ಬರವು ಕಲ್ಪನಕ್ಕಲು ಬೊಕ್ಕ ಬರವು ಕಲ್ಪನಕ್ಲಿನ ಇಲ್ಲದಕ್ಕಲು ಇತ್ತದು ಕಾರ್ಯಕ್ರಮ ನಡೆತಿಂಡು. ಸ್ವಾಮೀಜಿರು ಶಾರದಾ ಮಹೋತ್ಸವ ಉದೀಪನ ಮಲ್ತಿರು. ಬರವು ಕಲ್ಪನಕ್ಕಲು ಬರವು ದಪ್ಪೆ ಸರಸ್ವತಿನ ಸುಗಿತೊಂದು ಭಜನಾ ಸಂಕೀರ್ತನೆ ನಡಪಾಯಿ ನೀಡಿದ ಬೊಕ್ಕ ಪೂಜೆ ಮಲ್ತದು ಪ್ರಸಾದ ಪಟ್ಟುಂಡು. ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ನಮ್ಮ ವೃತ್ತಿ ಧರ್ಮ ನಿಷ್ಠೆಡು ಮಲ್ತೊಂದು ಸಮಾಜಗೂ ಬೋಡಾಯಿನ ಕೆಲಸನು ನಮ್ಮ ಮಲ್ಪೊಡು. ನಮ್ಮ ಹಿಂದೂ ಸನಾತನ ಧರ್ಮದ ಬಗೆಟು ಈ ಬರವು ಸಂಸ್ಥೆಡು ಮಾಹಿತಿ ಕೊರೊಂದು ಪುನವು ಪೆರ್ಮೆದ ಸಂಗತಿಯಿಂದ ಅರ್ಪಂಡಿರು. ಶಾರದಾ ಬರವು ಸಂಸ್ಥೆಲಿನ ಗುರ್ಕಾರ್ಯರು ಡಾಕ್ಟರ್ MB ಪುರಾಣಿಕರು ಗುರ್ಕಾರ್ಮೆದ ಪಾತ್ರ ಪಂಡದು ನಮ್ಮ ಭಾರತೀಯ ಸಂಸ್ಕೃತಿಡು ಕಾವಿ ಕುಂಟುಗು ಬಾರಿ ಮಹತ್ವ ಕೊರ್ತುಂಡು. ಅವು ಸಮರ್ಪಣೆ ತ್ಯಾಗುನು ದಿರ್ತಪತ್ತುಂಡು. ಸ್ವಾಮೀಜಿಲಿಡ ಸಾಧನೆ ಬೊಕ್ಕ ತಪಸ್ಸು ಒಪ್ಪುಡು. ಅವಿನ ನಡಪ ಒಂದು ಬತ್ತಿನಕ್ಲು ಮಹುವಾ ಸಾಧುಲಾಪೆರು. ಐಟುವರಿ ನಮ್ಮ ಚಿತ್ರಾಪುರ ಸ್ವಾಮೀಜಿಯಿಂದ ಆರ್ಪಂಡಿರು. ಸುನಂದಾ ಪುರಾಣಿಕ್, ಸಮೀರ್ ಪುರಾಣಿಕ್, ಸೀತಾರಾಮಾಚಾರ್ಯ, ಪ್ರಭಾಕರ ರಾವ್ ಪೇಜಾವರ, ಪ್ರದೀಪ್ ಕುಮಾರ್ ಕಲ್ಕೂರ, ಸುಧಾಕರ್ ರಾವ್ ಪೇಜಾವರ, ಪ್ರಿನ್ಸಿಪಾಲರು ಪ್ರೊಫೆಸರ್ ಸುನೀತಾ ವಿ ಮಡಿ ಬೊಕ್ಕ ದಯಾನಂದ್ ಕಟೀಲ್ ಪಾಲ್ದೊಂಡಿರು.
ರೀತಿಯಲ್ಲಿ ಅದನ್ನು ವಿಭಾಗ ಮಾಡ್ಬೋದು. ಹೇಗೆ ಅಂತೇಳಿದ್ರೆ, ಒಂದು ಧರ್ಮ ಅಂತ ಹೇಳಿದ್ರೆ ವೃತ್ತಿ ಧರ್ಮ ಅಂತ, ಅದರ ವಿವರಣೆಯನ್ನು ನೋಡುವ. ಮತ್ತೆ ಇನ್ನೊಂದು ನಮ್ಮ ಸ್ವಭಾವ, ಇನ್ನೊಂದು ನಾವು ಆಚರಿಸುವ ಸನಾತನ ಧರ್ಮ. ಈ ಮೂರನ್ನು ಕೂಡ ಇಟ್ಟುಕೊಂಡು ಗೀತೆಯಲ್ಲಿ ಕೃಷ್ಣ ನಮಗೆ ಅದ್ಭುತ ಚಿಂತನೆಯನ್ನು ಕೊಡ್ತಾನೆ, ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಮಗೆ ತಿಳಿಸಿಕೊಡ್ತಾನೆ. ಮೊದಲಿಗೆ ವೃತ್ತಿ ಧರ್ಮ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡುವಂಥದ್ದು ಧರ್ಮ, ಅಧ್ಯಾಪಕರಿಗೆ ಪಾಠ ಮಾಡುವಂಥದ್ದು, ಅಥವಾ ಇನ್ಯಾವುದೋ ವೃತ್ತಿಯಲ್ಲಿದ್ದರೆ, ಡಾಕ್ಟರ್ ಆಗಿದ್ದರೆ ಅಥವಾ ಇಂಜಿನಿಯರೋ, ಅವು ಯಾವ ಯಾವ ಕೆಲಸದಲ್ಲಿದ್ದಾರೋ ಆ ಕೆಲಸದಲ್ಲಿ ಅವರು ಆ ಕೆಲಸವನ್ನು ಮಾಡುವಂಥದ್ದು, ಅದನ್ನು ಶ್ರದ್ಧೆಯಿಂದ ಮಾಡುವಂಥದ್ದು. ಇದು ವೃತ್ತಿ ಧರ್ಮ ಅನಿಸಿಕೊಳ್ತದೆ. ಇನ್ನು ಧರ್ಮ, ಇನ್ನೊಂದು ಸ್ವಭಾವ. ಈ ವೃತ್ತಿ ಧರ್ಮ ನಾವು ಯಾವ್ಯಾವುದೋ ಕಾರಣಕ್ಕಾಗಿ ಅದನ್ನು ನಾವು ಅನುಸರಣೆ ಮಾಡ್ತಾ ಇರ್ತೇವೆ. ನಮ್ಮ ಜೀವನದ ಗುರಿಯನ್ನು ತಲುಪಬೇಕು ಅನ್ನೋ ದೃಷ್ಟಿಯಲ್ಲಿ, ಅಥವಾ ನಮ್ಮ ಜೀವನವನ್ನು ಸಾಗಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಆ ವೃತ್ತಿಯಲ್ಲಿ ಇಷ್ಟ ಇಲ್ಲದಿದ್ದರೂ ಕೂಡ ನಾವು ಅದರಲ್ಲಿ ಪ್ರವೃತ್ತಿ ಮಾಡ್ತಾ ಇರ್ತೇವೆ. ಇನ್ನೊಂದು ಸ್ವಭಾವ. ಸ್ವಭಾವ ಅಂತ ಹೇಳಿದರೆ ನಮಗೆ ಇಷ್ಟವಾದದ್ದು, ಅದರಲ್ಲಿ ನಾವು ಮುಂದುವರಿಬೇಕು ಅಂತ ಹೇಳಿ ತಿಳಿಸುವಂಥದ್ದು. ವಿದ್ಯಾರ್ಥಿ ಆದಾಗ ಅಧ್ಯಯನ ಮಾಡಬೇಕು, ಆಗ ಇಷ್ಟವಾಗಿದ್ದು ಮಾಡುವುದಲ್ಲ. ಮುಂದೆ ನಮ್ಮ ಜೀವನದಲ್ಲಿ ನಮಗೆ ಯಾವ ವಿಚಾರದಲ್ಲಿ ನಮಗೆ ಆಸಕ್ತಿ ಇರ್ತದೆ ಆ ವಿಚಾರದಲ್ಲಿ ಮುನ್ನಡೆಯುವುದು, ಆಗ ಅದು ಒಂದು ಧರ್ಮ ಅನಿಸಿಕೊಳ್ಳುತ್ತೆ, ಸ್ವಭಾವ ಧರ್ಮ ಅನಿಸಿಕೊಳ್ತದೆ. ಇನ್ನೊಂದು ಸನಾತನ ಧರ್ಮ, ನಮ್ಮ ಶಾಸ್ತ್ರಗಳು ಹೇಳಿದ ಹಾಗೆ ಬದುಕುವಂಥದ್ದು. ಇದು ಎಲ್ಲ ಭಗವಂತನ ಶಾಸ್ತ್ರದ ಬಗ್ಗೆ ಎಲ್ಲ ತಿಳಿದುಕೊಂಡು ಅದರಿಂದ ಬದುಕುವಂಥದ್ದು ಇದೊಂದು ಧರ್ಮ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತೀಯ ಚಿಂತನೆಯಲ್ಲಿ ಕಾವಿ ಬಟ್ಟೆಗೆ, ಕಾವಿ ಬಣ್ಣಕ್ಕೆ ಅತ್ಯಂತ ಪ್ರಾಶಸ್ತ್ಯ ಸ್ಥಾನ. ಯಾಕೆ ಅಂತಂದರೆ, ಈ ಕಾವಿ ಸ್ಯಾಫ್ರನ್ ಎನ್ನತಕ್ಕಂಥದ್ದು ತ್ಯಾಗವನ್ನು, ಸಮರ್ಪಣೆಯನ್ನು, ಜ್ಞಾನವನ್ನು ಅದು ಪ್ರತಿನಿಧಿಸ್ತದೆ. ವಾದಿರಾಜ ಸ್ವಾಮಿಗಳ, ಪೇಜಾವರ ಶ್ರೀಗಳನ್ನು ನಾವು ಹೇಳುವಾಗ ತಪೋ, ವಿದ್ಯಾ, ವಿರಕ್ತಿಯಾದಿ ಸದ್ಗುಣಗಳು ಅಂತ ಹೇಳ್ತೇವೆ. ಒಬ್ಬ ಸಂತನಲ್ಲಿ, ಒಬ್ಬ ಸ್ವಾಮಿಯಲ್ಲಿ, ಒಬ್ಬ ಹಿರಿಯ ಚಿಂತಕನಲ್ಲಿ ಸಾಧನೆ, ತಪಸ್ಸಿರಬೇಕು. ಧರ್ಮ ಗ್ರಂಥಗಳ ಅಧ್ಯಯನ, ವೇದ, ಶಾಸ್ತ್ರ, ಪುರಾಣ, ಉಪನಿಷತ್ತು, ರಾಮಾಯಣ, ಭಾಗವತ, ಭಗವದ್ಗೀತೆ ಎಲ್ಲ ಭಾರತೀಯ ಶ್ರೇಷ್ಠ ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕು. ಅದು ಅಧ್ಯಯನ ಅಂತ ಹೇಳ್ತೇವೆ. ಅದರ ಜೊತೆ ಅವರಿಗೆ ಇರ್ತಕ್ಕಂಥದ್ದು ಒಂದು ರೀತಿಯ ಸಮರ್ಪಣಾ ಭಾವನೆ, ವೈರಾಗ್ಯ. ನನಗೆ ಏನು ಬೇಡ, ಇದು ರಾಷ್ಟ್ರಕ್ಕಾಗಿ, ಇದು ಸಮಾಜಕ್ಕಾಗಿ, ಇದು ಧರ್ಮಕ್ಕಾಗಿ ಎನ್ನುವ ರೀತಿಯಲ್ಲಿ ತಾನು ಏನನ್ನ ದಿನಕ್ಕೆ ಒಂದು ಸಾರಿ ಒಂದು ನಿರ್ದಿಷ್ಟ ಭಿಕ್ಷೆಯನ್ನು ಸ್ವಾಮಿಗಳು ತಗೊಳ್ತಾರೆ. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಡತೊಂದಿಪ್ಪುನ ಮಾರ್ನಿಮಿ ಉಚ್ಚೆಯ ಬೊಕ್ಕ ಕುಡ್ಲ ದಸರಡು ನಿಚ್ಚಲ ಬಯ್ಯಡು ಸಾಂಸ್ಕೃತಿಕ ಕಾರ್ಯಕ್ರಮ ಬೊಕ್ಕ ರಾತ್ರಿ ದೇವಿರ್ನ ಜೋಡು ಬಲಿ ಉಚ್ಚೆಯ ನಡತೊಂದುಂಡು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಾರ್ನಿಮಿ ಉಚ್ಚೆಯ ಕುಡ್ಲ ದಸರಡು ಗುರುವಾರ ಸುರುತ ದಿನದ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆತುಂಡು. ಕುಡ್ಲಾ ದಸರದ ಉಚ್ಚೇಡು ಕರೆಂಟ್ ಬೊಲ್ಪದ ಸಿಂಗಾರ ತೂಪುನವೇ ಭಾರಿ ಪುರ್ಲು ಕಣ್ಣಗೈಸ್ರ ದಿಂಜಾಂಡು. ಶ್ರೀ ಗೋಕರ್ಣನಾಥ ದೇವಸ್ಥಾನ ನವದುರ್ಗೆ ಶಾರದ ಮಾತೆನ ಮಂಟಪ ಅಧ್ಯಕ್ಷ ಕೊರಗಪ್ಪ ಸಭಾಂಗಣ ಶ್ರೀಕೃಷ್ಣ ಮಂದಿರ ಪುಣ್ಯಕೋಟಿವನ ಗಂಗಾವತಾರಣ ಕಾರಂಜಿ ಇಂಚ ಪ್ರತಿಯೊಂಜಿಲ ಕರೆಂಟ್ ಬೊಲ್ಪುಡು ಸಿಂಗಾರ ಆದ ಭಕ್ತರೇನು ಕುದ್ರೋಳಿ ಕ್ಷೇತ್ರದಂಚಿ ಬರ್ಪಾವುದುಂಡು. ಸಂತೋಷಿ ಮಾತಾ ಕಲಾಮಂಟಪುಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡತೊಂದಿತ್ತದು. ಸುರುತ ದಿನ ರಾಷ್ಟ್ರ ಪ್ರಶಸ್ತಿ ಪಡೆತಿನ ವಿದೂಷಿ ಜ್ಞಾನ ಐತಾಳ್ದುಂಬಾಳ್ತಿದ ಹೆಜ್ಜೆನಾದ ಕೂಟದ ಕ್ಲಿಡ್ದು ನೃತ್ಯ ಬೊಕ್ಕ ಸಂಗೀತ ವೈಭವ ಮುಡ್ದು ಬತ್ತಂಡು. ರಾತ್ರಿ ಶ್ರೀ ಗೋಕರ್ಣನಾಥ ಬೊಕ್ಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಿನ ಜೋಡು ಬಲಿ ಉಚ್ಚಯ ನಡೆತಂಡು. ಊರು ಪರ ಊರ ಭಕ್ತರು, ಕ್ಷೇತ್ರ ಆಡಳಿತ ಬೊಕ್ಕ ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು, ಸದಸ್ಯರು ಈ ಪೊರ್ತುಡು ಇತ್ತರು.
ಮಲ್ಟಿಸ್ಟಾರ್ ಆಯೋಜನೆ ಮಲ್ತಿನ ಪ್ರತಿಷ್ಠಿತ UAE ಐಡಲ್ 2024 ಜೂನಿಯರ್ ವಿಭಾಗದ ಸಂಗೀತ ಪಂತ ದುಬೈದ ಸ್ವಿಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಭಾಂಗಣಡು ಇಂಚಿಪ್ಪ ನಡೆತಂಡು. ಜೂನಿಯರ್ ವಿಭಾಗಡು ಸನ್ನಿಧಿ ಶೆಟ್ಟಿ ಚಾಂಪಿಯನ್ಶಿಪ್ ಜೂನಿಯರ್ ಐಡಲ್ 2024 ಪ್ರಶಸ್ತಿನ ತನ್ನ ಮಟ್ಟೆಲ್ಗು ಪಾಡೊಂದೆರು. UAE ಮಲ್ಟಿಸ್ಟಾರ್ ಸಂಘಟನೆ ಮಲ್ತಿತ್ತಿನ ಪ್ರತಿಷ್ಠಿತ UAE ಐಡಲ್ 2024 ಜೂನಿಯರ್ ವಿಭಾಗದ ಪಂತ ದುಬೈದ ಸ್ವಿಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಭಾಂಗಣಡು ಸೆಪ್ಟೆಂಬರ್ 28 ಅಟ್ಟಣೆ ಆದಿತ್ತಂಡು. UAE ಜೂನಿಯರ್ ಐಡಲ್ ಸಂಗೀತ ಪಂತೊಡು ಜೂನಿಯರ್ ಬೊಕ್ಕ ಸಬ್ ಜೂನಿಯರ್ ವಿಭಾಗ ನಡೆತಂಡು. ನೆಟ್ ಜೂನಿಯರ್ ವಿಭಾಗಡು ವಿಶ್ವನಾಥ ಶೆಟ್ಟಿ ದುಬೈ ಅಂಚನೆ ಉಷಾ ಶೆಟ್ಟಿ ದುಬೈ ಮೊಕ್ಲಿನ ಮಗಲು ಸನ್ನಿಧಿ ಶೆಟ್ಟಿ ಚಾಂಪಿಯನ್ ಆದ UAE ಜೂನಿಯರ್ ಐಡಲ್ 2024 ಪ್ರಶಸ್ತಿನ ತನ್ನ ಮಟ್ಟೆಲಗು ಪಾಡೊಂಡೇರು. ಅಂಚನೆ ಸಬ್ ಜೂನಿಯರ್ ವಿಭಾಗಡು ಮಹದ್ವಿನ್ ಕೌಶಿಕ್ ಪ್ರಶಸ್ತಿ ತನ್ಕುಲೆ ಮಟ್ಟೆಲಗು ಪಾಡೊಂಡೇರು. ಕಾರ್ಯಕ್ರಮದ ತೀರ್ಪುಗಾರರಾದ ನಟೆ ಸಂಗೀತ ನಿರ್ದೇಶಕ ಸಾಧು ಕೋಕಿಲ, ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಅನುರಾಧ ಭಟ್, ಸಿನಿಮಾ ನಟೆ ರ್ಯಾಪರ್ ಚಂದನ್ ಶೆಟ್ಟಿ ಪಾಲ್ಪಡೆದಿದ್ದರು. ಬಯ್ಯಗ ನಡತಿನ ಪ್ರಶಸ್ತಿ ವಿತರಣದ ಲೇಸಿಡ್ UAE ಕನ್ನಡ ಸಂಘದ ಗುರ್ಕಾರ್ಯರು ಸರ್ವೋತ್ತಮ ಶೆಟ್ಟಿ ವಿಜೇತರಿಗೂ ಪ್ರಶಸ್ತಿನ ಕೊರ್ದು ಮಾನದಿಗೆ ಮಲ್ತೆರು. ಈ ಪೊರ್ತುಡು ತೀರ್ಪುಗಾರರು ಮಲ್ಟಿಸ್ಟಾರ್ ಸಂಘಟನೆದ ಪ್ರಮುಖರಾಯಿನ ಮಮತಾ ಬೊಕ್ಕ ಸಿಂಥಿಲ್ ಚಾವಡಿಡು ಪಾಲ್ಪಡೆದಿದ್ದರು. ಸಂಗೀತ ಕಾರ್ಯಕ್ರಮನು ಅನುಪಮಾ ಭಟ್ ಸುಧಾರ್ಥ ಕೊರಿಯರು. ಸಭಾ ಕಾರ್ಯಕ್ರಮದ ನಿರೂಪಣೆನ ಆರತಿ ಅಡಿಗ ನೆರವೇರಿಸಾಯರು. ನಮ್ಮ ಮಾತಿರ್ನಲ ಪ್ರೀತಿಗೆ ಸಂದೋಡುಂದಾಂಡ ಪ್ರವಾದಿಯರ್ನ ವ್ಯಕ್ತಿತ್ವನು ಮೇಕದೆತ್ತನುಡುಂದು ಕರ್ನಾಟಕ ವಿಧಾನಸಭೆತ ಸ್ಪೀಕರ್ ಯುಟಿ ಖಾದರ್ ಫರೀದ್ ಪಂತೆರು. ಬಂಟ್ವಾಳ ತಾಲೂಕುದ ಸಜಿಪ ನಡುಟು ನಡತಿನ ಹುಬ್ಬೂರು ರಸೂಲ್ ಮಿಲಾ ಜಾಥಾ ಕಾರ್ಯಕ್ರಮಟು 6 ಪಾತೆರಿಯರು. ಸಜಿಪ ರೇಂಜ್ ಜಮಾಯತುಲ್ ಮುವಲ್ಲಿಮೀನ್ ಬೊಕ್ಕ ಮ್ಯಾನೇಜ್ಮೆಂಟ್ ಅಂಚನೆ ವಿದ್ಯಾರ್ಥಿ ಸಂಘಟನೆ ಕೇರಳ ಸುನ್ನಿ ಬಾಲ ವೇದಿಕೆದ ಒಟ್ಟು ಸೇರಿಗೆಡು ಹುಬ್ಬೂರು ರಸೂಲ್ ಮಿಲಾದ್ ಜಾಥಾ ಕಾರ್ಯಕ್ರಮ ಬಂಟ್ವಾಳ ತಾಲೂಕದ ಸಜಿಪ ನಡುಟು ನಡೆತಂಡು. ಪ್ರವಾದಿ ಜನ್ಮದಿನ ಲೆಕ್ಕೊಡು ಕೋಟೆ ಕಣ್ಣಿಡ್ದು ಸಜಿಪ ನಡುಮುಟ್ಟ SKSBV ವಿದ್ಯಾರ್ಥಿಲೇನ ಜಾಥಾ ನಡೆತಂಡು. ಕರ್ನಾಟಕ ವಿಧಾನಸಭೆತ ಸ್ಪೀಕರ್ ಯುಟಿ ಖಾದರ್ ಫರೀದ್ ಮಲ್ಲಬಿನ್ನೆರಾದ ಪಾಲ್ದೆತ್ತೊಂಡೆರು. ಖಾದರ್ ಫರೀದ್ ಪಾತೆರ್ದು ಪ್ರವಾದಿಯರ್ನ ತತ್ವ ಆದರ್ಶಲೇನು ಮೀಕದೆತ್ತೊಂದು ಮಾತೆರ್ಲ ಸೌಹಾರ್ದತೆಡು ಬದುಕೊಡು ಪನ್ಪನ ಸಂದೇಶನು ಮಾತೆರೆಗ್ಲ ತೆರಿಪವನ ಜನಜಾಗೃತಿ ಜಾಥಾ ಒಂದು ಆದುಂಡು. ನಮ್ಮ ಮಾತೆರ್ನಲ ಪ್ರೀತಿಗೆ ಸಂದಡು ಪಂದಂಡ ಪ್ರವಾದಿಯರ್ನ ವ್ಯಕ್ತಿತ್ವನು ಮೇಯ್ಕದೆತ್ತೊನುಡು ಪಂಡೆರು. ಆಮ್ಟೂರು ಮೊಗರ್ನಾಡ್ ಇಂಗ್ರೇಜಿದ ಧರ್ಮಗುರು ಮೆಲ್ವಿನ್ ಡಿಸೋಜಾ ಮಲ್ಲಬಿನ್ನೆರಾದ ಪಾತಿರ್ದು ಬರವು ಕಲ್ಪನಕ್ಕಲು ಇಂಚಿನ ಸಂಘಟನೆಡು ಸೇರುಂಡ ನಾಯಕತ್ವ ಗುಣ ಪಕ್ಕ ಒರಿಯ ಕೊರಿ ಎಡ್ಡೆಡಿ ಇತ್ತೊಂದು ಎಡ್ಡೆ ಭವಿಷ್ಯ ಕಟ್ಟನೆರೆ ಸಾಧ್ಯ ಅಂತ ಪಂಡೆರು. ಜಮಯತುಲ್ ಮುವಲ್ಲಿಮೀನ್ ಸಜಿಪ ವಲಯದ ಗುರ್ಕಾರ್ಯರು ರಶೀದ್ ಅನೀಫಿ ಕಾರ್ಯಕ್ರಮದ ಗುರ್ಕಾರ್ಮೆ ವಹಿಸದಿದ್ದರು. ಬೋಳಿಯಾರ್ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಅಬ್ದುಲ್ ಶಕೂರ್, SKSBV ಸಂಚಾಲಕರು ಶರೀಫ್ ಅನ್ಸಾರಿ, ಮ್ಯಾನೇಜ್ಮೆಂಟ್ ಗುರ್ಕಾರ್ಯರು ಶಾಫಿ ನಂದಾವರ, ಕಾರ್ಯಂತರು ಯೂಸಫ್ ಮಂಜಲ್ಪಾದೆ, ಜಮಯತುಲ್ ಮುವಲ್ಲಿಮೀನ್ ಕಾರ್ಯಂತರು ಶರೀಫ್ ಮದನಿ, SKSBV ಸಜಿಪ ವಲಯದ ಗುರ್ಕಾರ್ಯರು ಅಲಿ ಅಸ್ಲಮಿ ಪಾಲ್ದೆತ್ತೊಂಡೆರು. ನಾವು ಈ ಭಾರತದ ಭವಿಷ್ಯ, ಅದರಿಂದ ನಾವು ಭವಿಷ್ಯವನ್ನು ಕಟ್ಟಬೇಕಾದರೆ ನಾವು ಒಂದು ಬೇರೆಯವರ ಅಥವಾ ಭಾರತದ ಒಂದು ಕತ್ತರಿಯಾಗದೆ ಒಂದು ನಾವು ಏನು ಬ್ರಿಡ್ಜ್ ಅಂತೇವೆ, ನಾವು ಬೇರೆಯವರಿಗೆ ಗೋಡೆಯಾಗದೆ ಬೇರೆಯವರಿಗೆ ಸಂಬಂಧ ಹೊಸದಾಗಿ ಸಂಬಂಧ ನಿರ್ಮಿಸುವ ಹೊಸ ಜನಗಳಾಗಬೇಕು. ಎಲ್ಲ ಮಕ್ಕಳು ನಾವು ಎಲ್ಲ ನಮ್ಮ ಧರ್ಮದಲ್ಲಿ ಒಳ್ಳೆಯ ಸಂದೇಶಗಳನ್ನು ಇತರರ ಜೀವನದಲ್ಲಿ ಅಳವಡಿಸಿ ನಾವು ಅತಿಶಯಿಸುತ್ತೇವೆ. ಯಾರು ಅವರ ಧರ್ಮದ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲವ, ಯಾರಿಗೆ ಸರಿಯಾದ ಜ್ಞಾನ ಇಲ್ಲವ, ಅವರು ಮಾತ್ರ
ಜಗಳ, ಕೊಲೆ ಮತ್ತು ಹಿಂಸೆ ಅನುಭವ ಗೊತ್ತಾಗ ಒಬ್ಬ ಜೀವಿಗೆ ಒಬ್ಬ ಜೀವವನ್ನು ಕೊಟ್ಟರೆ ಹಿಂದೂ ಆಗಲಿ, ಮುಸಲ್ಮಾನ ಆಗಲಿ, ಕ್ರಿಸ್ತು ಆಗಲಿ, ಧರ್ಮ ಉಳ್ಳವನಾಗಲಿ ಇಲ್ಲದವನಾಗಲಿ ಜೀವವನ್ನು ಕೊಟ್ಟರೆ ಈ ಭೂಲೋಕದಲ್ಲಿರುವ ಸರ್ವಜ ವ್ಯಾಪ್ತಿಗಳಿಗೆ ಜೀವವನ್ನು ಕೊಟ್ಟದಕ್ಕೆ ಅವನು ಸಮಾನಾಗಿರುತ್ತಾನೆ. ಈ ಸಂದೇಶವಾಗಿದೆ ಪರಿಶುದ್ಧ ಇಸ್ಲಾಮಿನ ಸಂದೇಶ, ಪರಿಶುದ್ಧ ಕುರ್ಆನಿನ ಸಂದೇಶ. ಅದು ಮಾತ್ರವಲ್ಲದೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಿಮ್ಮ ಪೈಕಿ ಯಾರಾದರೂ ವಿರೋಧಿಸಲ್ಪಟ್ಟ ಕಾರ್ಯವನ್ನು ಕಂಡರೆ, ಅಹಿತಕರ ಘಟನೆಯನ್ನು ಕಂಡರೆ, ಮನ್ ರಆ ಮಿನ್ಕುಂ ಮುನ್ಕರನ್ ಫಲ್ಯುಗಯ್ಯಿರು ಬಿಯದಿಹಿ, ಅವನು ತನ್ನ ಕೈಯಿಂದ ತಡೆಯಲಿ. ವೈಲ್ಯಗಸ್ತತಿ ಅದಕ್ಕೋಣ ಸಾಧ್ಯವಾದರೆ ಫಬಿಲಿಸಾನಿಹಿ, ಅವನ ನಾಲಿಗೆಯಿಂದ ತಡೆಯಲಿ. ವೈಲ್ಯಗಸ್ತತಿ ಅದಕ್ಕೋಣ ಸಾಧ್ಯವಾದರೆ ಫಬಿಕಲ್ಬಿಹಿ, ಅವನ ಹೃದಯದಿಂದ ತಡೆಯಲಿ. ಆ ಹೃದಯದಿಂದ ತಡೆಯುವುದು ಈ ಮಾಡುವುದರ ಪೈಕಿ ಅತ್ಯಂತ ಬಲಹೀನವಾದುದಾಗಿದೆ. ಈ ರೀತಿಯ ಒಂದು ಮಕ್ಕಳನ್ನು ಮತ್ತು ಹಿರಿಯರನ್ನು ಸೇರಿಸಿಕೊಂಡು ಮಾಡುವಂತಹ ಕಾರ್ಯಕ್ರಮ ಇದು ಬರೀ ಇವರು ಕೋಡಿಗಳಿಂದ ಕಷ್ಟದಲ್ಲಿ ನಡೆದುಕೊಂಡು ಮಾತ್ರ ಅಲ್ಲ. ಇದರ ಉದ್ದೇಶ ಅಂತ ಹೇಳಿದ್ರೆ ವಿಶ್ವಪ್ರಭಾವಿ ಅವರ ತತ್ವ ಆದರ್ಶ ಸಂದೇಶಕ್ಕೆ ಸಂವಾದ ಮತ್ತು ಎಲ್ಲರಿಗೂ ನೆಮ್ಮದಿಯಿಂದ ಜೀವನ ಮಾಡುವ ಸಂದೇಶ ಇದೆ. ಅದನ್ನು ಜನಸಾಮಾನ್ಯ ಮುಟ್ಟಿಸುವಂತಹ ಜನಜಾಗೃತಿ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮ ಎಲ್ಲ ಜಾತಿಗಳನ್ನು ಆಹ್ವಾನಿಸಿ, ಧರ್ಮವನ್ನು ಆಹ್ವಾನಿಸಿ ಪ್ರವಾದಿಗಳ ಸಂದೇಶ ಏನಿದೆ ಅದಕ್ಕೆ ಅನುಗುಣವಾಗಿ ಸಲ್ಪದಾರ್ಥಿ ನಡ್ಕೊಳ್ಳುವುದು ಅತ್ಯುತ್ತಮ ಬೆಳವಣಿಗೆ ಮತ್ತು ಅತ್ಯುತ್ತಮ ಮಾರ್ಗದರ್ಶನ ಕಾರ್ಯ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುತ್ತೇನೆ. ಆದ ಕಾರಣ ನಾವೆಲ್ಲರೂ ಸರ್ವ ಪ್ರೀತಿಗೆ ಪಾತ್ರರಾಗಬೇಕಾದ್ರೆ ವಿಶ್ವಪ್ರವಾದಿಯ ಸಂದೇಶವನ್ನು ವ್ಯಕ್ತಿತ್ವದಲ್ಲಿ ಕೈಗೂಡಿಸಿಕೊಳ್ಳಬೇಕು. ಕರೆದು ಪೋಯಿನ ಹಿರಿಯರಿಗೂ ಪಿಂಡ ಬುಡ್ಪುನ ಕಟ್ಟು ಸಂಪ್ರದಾಯ ಇತ್ತದು ಮಾಲೆಯ ಮಾಸಿದಾನಿ ದಕ್ಷಿಣ ಕಾಶಿ ಪಣದು ಪುದರ್ಪಡಿನ ಕಾರ್ಣಿಕದ ಉಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಪಿಂಡ ಬುಡ್ಪುನ ಕಾರ್ಯಕ್ರಮಟ್ಟು ಊರು ಪರವೂರ ಪಾಕ ಜನ ಪಾಲ್ದೊಂಡಿರು. ತುಳುನಾಡು ಕರೆದು ಪೋಯಿನಕ್ಲೆಗ್ 11 ಅತ್ತಂಡ 13 ಪಿಂಡ ಬುಡ್ಪುನ ಕಟ್ಟು ಸಂಪ್ರದಾಯದ ಆಚರಣೆ ಉಂಡು. ದುಂಬು ಕರೆದು ಪೋಯಿನ ಕ್ಲೆಗ್ಲ ಅಮಾಸೆದಾನಿ ಕಡಲ ಸೀರ್ತ ಮೀದು ಪಿಂಡ ಬುಡ್ಪುನ ಸಾತ್ರ ಆಟಿ ಅಮಾಸೆಗ್ ಬೊಕ ಮಾಲಯ ಅಮಾಸೆಗ್ ಹೆಚ್ಚಾದ ನಡಪುಂಡು. ಆಟಿ ಅಮಾಸೆಗ್ ತ್ರಿಕರೀಪುರ, ಮಾಲಯ ಅಮಾಸೆಗ್ ಪುತ್ತೂರು ತಾಲೂಕದ ಉಬಾರ್ ಶ್ರೇಷ್ಠ ತಾಣುಲು ಆತುಂಡು. ಉಬಾರ್ದ ಕಾರ್ಣಿಕದ ಶ್ರೀ ಸಹಸ್ರಲಿಂಗೇಶ್ವರ ಮಾಕಾಳಿ ದೇವಸ್ಥಾನ ತೆನ್ಕಾಯ್ದ ಕಾಶಿ ಪಣದು ಪುದರ್ ಪಡೆದಿದ್ದದು. ಜನ ಹೆಚ್ಚಾದ ಅವಳು ನೇತ್ರಾವತಿ, ಕುಮಾರಧಾರ, ಸುದೆ ಸಂಗಮ ಜಾಗಿಡು ಪಿಂಡ ಬುಡ್ಪುನ ಕ್ರಮ ಮಲ್ಪಾವೆರು. ಮಾಲೆಯ ಮಾಸದಾನಿ ಪಿಂಡ ಬುಡ್ಪುನೆ ಕುಬಾರಡ್ ಬಾರಿ ಮಹತ್ವಪ್ಪು ನಿರ್ದಾವ್ರ ಊರು ಪರವೂರ ಬಾರಿ ಜನ ಸೇರ್ದಿತ್ತೆರು. ಸಾರ್ವಜನಿಕ ಪಿಂಡ ಬುಡ್ಪುನೆಕ್ 500 ರೂಪಾಯಿ ಬೊಕ ಬೇತೆನೆ ಪಿಂಡ ಬುಡ್ಪುನೆಕ್ 1,000 ರೂಪಾಯಿ ಕಟ್ಟರೆ ಕ್ಷೇತ್ರುಡು ನಿಘಂಟು ಮಲ್ತದಿತ್ತೆರು. ತಿಲಹೋಮ ಮಲ್ಪವನಕ್ಲಿಗ್ ಬೇತೆನೆ ವ್ಯವಸ್ಥೆಲ ಮಲ್ತದಿತ್ತೆರು. ಉಬಾರ್ ಸಹಸ್ರಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ರಾಧಾಕೃಷ್ಣ ಉಬಾರ್ದ ಪಿಂಡ ಬುಡ್ಪುನ ಮಹತ್ವದ ಬಗೆಟ್ಟು ಮಾಹಿತಿ ಕೊಡ್ದು ಪಾತಿರಿಯರು. ಕಾಶಿ ಹೇಗೆ ಉಂಟ ಅದೇ ರೀತಿ ಇದು ದಕ್ಷಿಣ ಕಾಶಿ. ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲರೂ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಎಲ್ಲೆಲ್ಲ ಈ ಊರಿನವರಿದೆ ಅವರೆಲ್ಲ ಬರ್ತಾರೆ. ಜೊತೆಗೆ ಬರುವವರನ್ನು ಕರ್ಕೊಂಡು ಬಂದು ಈ ದಿನದ ವಿಶೇಷ ಅಂತೇಳಿ ಈಗಾಗಲೇ 200 ಇಲ್ಲಿ ದಾಟಿತ್ತು ಸ್ಪೆಷಲ್ ಆಗಿ. ಅಲ್ಲಿ ಒಂದು 100, 150, 200 ಅಲ್ಲೇ ಆಯಿತು. ಇನ್ನೂ ಮುಗಿಲಿಲ್ಲ ನಮಗೆ. ಆದ್ದರಿಂದ ಅಪರ ಕ್ರಿಯೆ ಗತಿಸಿ ಹೋದವರಿಗೆ ಹೇಳಿದರೆ ನಮ್ಮ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿದರೆ ಅವರಿಗೆ ಸದ್ಗತಿ ಸಿಗ್ತದೆ ಅಂತ ಹೇಳುವ ಒಂದು ವ್ಯಾಖ್ಯಾನ. ಅದರ ಪ್ರಕಾರ ಇವತ್ತು ಎಲ್ಲ ಭಕ್ತಾದಿಗಳು ಸೇರಿ ಭಾರಿ ಒಂದು ವಿಶೇಷ ದಿನ ಆದ್ದರಿಂದ ಆ ಕಾರ್ಯ ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ಪಿತೃ ಪಕ್ಷ ಅಂತೇಳಿ ಇದಕ್ಕೆ ಹೆಸರು. ಪಿತೃಗಳ ಕಾರ್ಯ ಮಾಡಲಿಕ್ಕೆ ಇದು ಭಾರಿ ಒಳ್ಳೆಯ ಕ್ಷೇತ್ರ ಪ್ಲಸ್ ಟೈಮು. ಮಾಲಯ ಅಮಾವಾಸ್ಯೆ ಅಂತೇಳಿ. ಆದ್ದರಿಂದ ಎಲ್ಲ ಜನರು ಬಂದು ಪಾಪ ಕ್ಯೂವಲ್ಲಿ ನಿಂತು ಬಿಸಿಲಲ್ಲಿ ನಿಂತು ಎಲ್ಲ ಕಾರ್ಯ ಮಾಡಿಸ್ತಾ ಇದ್ದಾರೆ. ನಾವು ಕೂಡ ಅಷ್ಟೇ ಬೆಳಿಗ್ಗೆಯಿಂದ ಈಗ ಬಂದು 6 ಗಂಟೆಗೆ ಬಂದಿದ್ದೇನೆ ನಾನು. ಈ ಕ್ಷೇತ್ರ ಅಪರ ಕ್ರಿಯೆಯಿಂದಲೇ ನಡೆಯುವುದು. ಇಲ್ಲಿಗೆ ಮೇಜರ್ ಇನ್ಕಮ್ ಕೂಡ ಅದೇ. ಮತ್ತು ಇದನ್ನೇ ಇನ್ನೂ ಕೂಡ ಅಭಿವೃದ್ಧಿಪಡಿಸಿ ಇಲ್ಲಿ ಭಕ್ತ ಜನಗಳಿಗೆ ಕೊರತೆಯೇ ಇಲ್ಲ. ಸಾಕಷ್ಟು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಬಹುದು.
ದಸರಾ ಉಚ್ಚೇಡು ಸಾಮೂಹಿಕ ಕುಂಕುಮಾರ್ಚನೆ ಬಾರಿ ಮುಖ್ಯ ಕಾರ್ಯಕ್ರಮ ಆದಿತ್ತದ ಮಾತಾ ಪೊಂಜೋಲಿಗೆ ಪೆರಜನ ಆತನಂದು ಡಾಕ್ಟರ್ ಜಿ ಶಂಕರ್ ಪಂತೆರು ಉಚ್ಚಿಲ ದಸರಾ 2024 ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ದೀಪನ ಮಲ್ತದ ಆರ್ಪಾತಿರಿಯರು. ಕಾಪು ತಾಲೂಕು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು 3ನೇ ವರ್ಷದ ಉಚ್ಚಿಲ ದಸರಾ 2024 നടത്തുന്നിത്തത് ಸುರುತ ದಿನ ಗುರುವಾರ ಬಯ್ಯಗ್ ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನ ಲೇಸ ನಡೆತಂಡು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಮರ್ಯಾದಿ ಸಲಹೆಗಾರರು ಉಚ್ಚಿಲ ದಸರಾದ ಸಾರಥಿ ಡಾಕ್ಟರ್ ಜಿ ಶಂಕರ್ ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನ ಮಲ್ತೆರು. ಜಿ ಶಂಕರ್ ಪಾತಿರ್ದು 12 ತಾರೀಕು ಮುಟ ನಡಪುನ 10 ದಿನದ ಉಚ್ಚೇಡು ಸಾಮೂಹಿಕ ಕುಂಕುಮಾರ್ಚನೆ ಮುಖ್ಯ ಕಾರ್ಯಕ್ರಮ ಆದುಂಡು. ಅವೇನು ಮಾತಿರ್ಲ ಒಟ್ಟು ಸೇರ್ದು ಮಲ್ಪಡು ಇಡಮುಟ ಕೋಟಿ ಕುಂಕುಮಾರ್ಚನೆ ಆತಂಡು ಮಾತಾ ಪೊಂಜೋಲೆಗೆ ಪ್ರಯೋಜನ ಆತಂಡು. ಶ್ರೀದೇವಿ ಸಮಾಜ ಬೊಕ್ಕ ಭಕ್ತರಿಗೆ ಆರೋಗ್ಯ ಭಾಗ್ಯ ಕೊರಡಂದು ಪಂಡಿರು. ಮೊಗವೀರ ಮಹಾಜನ ಸಂಘದ ಗುರ್ಕಾರ್ಯರು ಜಯಾಸಿ ಕೋಟಿ ಅನ್ಪಾತಿರ್ದು 3ನೇ ದಸರಾ ಉಚ್ಚೇನು ಜಿಲ್ಲಾಧಿಕಾರಿ ವಿಜೃಂಭಣೆಡು ಉದಿಪನ ಮಲ್ತಿದರು. ಎಡ್ಡೆಡ್ಡೆ ಕೂಟದಕ್ಲೇನು ಭಜನಾ ಸಮಿತಿಯಲ್ಲಿ ಪುಡಾದು ಭಜನೆ ಮಲ್ಪಾದಂಡು ಸಮಿತಿಗೆ ಮೆಚ್ಚುಗೆ ಸಂದೋಡು. ಭಕ್ತರಿಡ್ದು ಮಾತಾ ಸಾಯ ಬಯಕುವ ಲೇಸರ್ ಶೋ ಪ್ರಧಾನವಾದ ದಿವಂದ ಮೈಸೂರ್ದಂಚ ಕುಸ್ತಿ ಪಂಥ ದೀತಾನ್ ಪಂಡೆರು. ದಸರಾ ಉತ್ಸವ ಸಮಿತಿ ಗುರ್ಕಾರ್ಯರು ವಿನಯ್ ಕರ್ಕೇರ ಸುಲ್ಮೆ ಸಂದಾದ ಪಾತಿರ್ದು 10 ದಿನದ ಕಾರ್ಯಕ್ರಮ ನಡಪಡುಂದಾಂಡ ಒಂದೆಟ್ಟು ಜಿ ಶಂಕರ್ ಸೇರ್ದು ಮಾತಿರ್ನಲ ಶ್ರಮ ಉಂಡು ಮಾತಿರೆಗ್ಲ ಅಪ್ಪೆ ಎಡ್ಡೆ ಮಲ್ಪೊಡುಂದು ನಟ್ಟೊರ್ಮೆ ಅಂದು ಪಂಡೆರು. ಅಭಿವೃದ್ಧಿ ಸಮಿತಿದ ದುಂಬದ ಗುರ್ಕಾರ್ಯರ ಗುಂಡು ಬಿಯಾಮೀನ್, ಮೊಗವೀರ ಮಹಾಜನ ಸಂಘದ ಪೊಂಜೋಲೆನ ಸಮಿತಿದ ಗುರ್ಕಾರ್ದಿ ಉಷಾರಾಣಿ, ಕಾಪು ನಾಲ್ಪಟ್ನ ಮೊಗವೀರ ಮಹಾಜನ ಸಂಘದ ಗುರ್ಕಾರ್ದಿ ಸುಗುಣಾ ಕರ್ಕೇರ, ಮಹಾಲಕ್ಷ್ಮಿ ದೇವಸ್ಥಾನ ಆಡಳಿತ ಸಮಿತಿ ಗುರ್ಕಾರ್ಯರು ಗಿರಿಧರ ಸುವರ್ಣ, ದಿನೇಶ್ ಎರ್ಮಾಳ್, ಸರ್ವೋತ್ತಮ ಕುಂದರ್ ಪಾಲ್ದಿತ್ತೊಂಡೆರು. ಸಭಾಲೆ ಸಿಡಿದು ಬೊಕ್ಕ ಪೊಂಜೋಲೆಡ್ದು ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯಕ್ರಮ ನಡೆತಂಡು. ರಾತ್ರಿ ನವದುರ್ಗೆ ಮಹಾಪೂಜೆ, ಶ್ರೀ ದುರ್ಗಾ ಕಲ್ಪೋಕ್ತ ಪೂಜೆ ಮಲ್ತೆರು. 2ನೇ ದಿನ ಶುಕ್ರವಾರ ಕಾಂಡೆ ನಿತ್ಯ ಚಂಡಿಕಾ ಹೋಮ ನಡಪಾಯರು. ನವದುರ್ಗೆರೆಗೆ ಮಹಾ ಮಂಗಳಾರತಿ, ಮಧ್ಯಾಹ್ನದ ಮಹಾಪೂಜೆ ನಡೆತಂಡು. ಇವತ್ತು 3ನೇ ತಾರೀಕಿನಿಂದ ಜಲಸ್ತಂಭನ 12ನೇ ತಾರೀಕುವರೆಗೆ ಈ ಕಾರ್ಯಕ್ರಮ ಸಾಂಗವಾಗಿ ಆ ದೇವಿಯರ ಆಶೀರ್ವಾದದಿಂದ ನಡೀಲಿಕ್ಕಿದೆ. ನಮ್ಮ ಮೇನ್ ಏನಿದೆ ಅಂದರೆ ಒಂದು ಕಾನ್ಸೆಪ್ಟ್ ಕುಂಕುಮಾರ್ಚನೆ. ಅದನ್ನು ಮಹಿಳೆಯರು ಪ್ರತಿದಿನ ಬಂದು ಮಾಡಬೇಕು. ಖಂಡಿತ ನಿಮಗೆ ಆ ತಾಯಿಯ ಆಶೀರ್ವಾದ, ಮಾಂಗಲ್ಯ ಭಾಗ್ಯ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು. ಈಗಾಗಲೇ ನಮ್ಮ ಸತೀಶ್ ಅವರು ಹೇಳಿದ ಹಾಗೆ ಕೋಟಿಗೂ ಹೆಚ್ಚು ಕುಂಕುಮಾರ್ಚನೆ ಆಗಿದೆ. ಅದರಿಂದ ನಮಗೆ ಖಂಡಿತ ಲಾಭ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ದಿನಾಲು ಚಂಡಿಕಾ ಹೋಮ ಇರ್ತದೆ, ಅನ್ನಸಂತರ್ಪಣೆ, ಲೇಸರ್ ಶೋ, ಕುಸ್ತಿ ಪಂದ್ಯಾಟ, ಹಾಗೆ ಕುಣಿತ ಭಜನೆ, ದಾಂಡಿಯ ಎಲ್ಲವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಮಾಡಲಿಕ್ಕಿದ್ದೇವೆ. ಖಂಡಿತ ನೀವೆಲ್ಲರೂ ಭಾಗವಹಿಸಿ ಆ ದೇವಿಯ ಕೃಪೆಗೆ ಪಾತ್ರ ಆಗಬೇಕು. ಸಮಾಜ ಹಾಗೂ ಭಕ್ತಾಭಿಮಾನಿಗಳೇ ಆ ತಾಯಿಯ ಆಶೀರ್ವಾದದಿಂದ ಉತ್ತರೋತ್ತರದ ಅಭಿವೃದ್ಧಿ ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಉಡುಪಿಯ DC ಅವರಾದ ವಿದ್ಯಾಕುಮಾರಿ ಅವರ ಒಂದು ದಿವ್ಯ ಹಸ್ತದಿಂದ ಈ ಒಂದು ದಸರಾ ಕಾರ್ಯಕ್ರಮ ಉದ್ಘಾಟನೆಗೊಂಡು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಈಗ ಭಜನಾ ಕಾರ್ಯಕ್ರಮ, ಖಂಡಿತವಾಗಿಯೂ ಭಜನಾ ಸಮಿತಿಯವರು ನಾವು ಹೊಗಳಲೇಬೇಕಾಗ್ತದೆ. ಯಾಕಂದರೆ ಒಳ್ಳೊಳ್ಳೆಯ ತಂಡಗಳನ್ನು ಕರೆದು ಬೆಳಿಗ್ಗೆಯಿಂದ ಇದುವರೆಗೆ ಕಿವಿಗೆ ಇಂಪಾದಂಥ ಭಜನಾ ಕಾರ್ಯಕ್ರಮ ನೀಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನಿಂದ ನಾಡ್ದು 12 ತಾರೀಕುವರೆಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಾಯ ಸಹಕಾರ, ತನುಮನ ಧನದ ಸಹಕಾರವನ್ನು ಯಾಚಿಸುತ್ತಾ ಈ ಒಂದು 10 ದಿವಸದ ಕಾರ್ಯಕ್ರಮ ನಡಿಬೇಕಾದರೆ ಇದರ ಹಿಂದೆ ಬಹಳಷ್ಟು ಶ್ರಮ ಇದೆ. ಮುಖ್ಯವಾಗಿ ನಮ್ಮ ಮಧ್ಯ ವಲಯದ ನಮ್ಮ ದಿನೇಶ್ ಶರ್ಮಲ್ ಹಾಗೆಯೇ ಸತೀಶ್ ಸಾಲೇನ್ ಅವರು ಕೂಡ ತುಂಬ ಈ ಒಂದು ಕಾರ್ಯಕ್ರಮದ ಹಿಂದೆ ನಮ್ಮ ನಾಡೋಜರೊಂದಿಗೆ ದುಡಿದಿದ್ದಾರೆ. ಅದೇ ರೀತಿ ಮಂಗಳೂರು ಹಾಗೂ ಮಲ್ಪೆ ವಲಯದಲ್ಲಿ ಕೂಡ ಬೆನ್ನ ಹಿಂದೆ ನಮಗೆ ತುಂಬ ಸಹಕಾರವನ್ನು ನೀಟ್ಟಿದ್ದಾರೆ. ಅದೇ ರೀತಿ ಊಟ ಉಪಚಾರದಲ್ಲಿ ನಮ್ಮೆಲ್ಲ ಹಿರಿಯರಾದ ಹರಿಯಪ್ಪ ಕೋಟೆನ್ ಮತ್ತು ಅವರ ತಂಡ ದುಡಿತಾ ಇದೆ. ಇವರೆಲ್ಲರೂ
10 ದಿವಸ ಕೂಡ ತಮ್ಮ ಸೇವೆಯನ್ನು ಒಳ್ಳೆಯ ರೀತಿಯಲ್ಲಿ ನೀಡ್ತಾರೆ. ಇದರಿಂದ ಶ್ರೀ ತಾಯಿಯು ಸಂತೃಪ್ತಳಾಗಿ ಎಲ್ಲರನ್ನು ಹರಸಬೇಕಾಗಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಯಬೇಕಾದರೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಧ್ಯವಲಯದ ಮಹಿಳಾ ಸಮಿತಿಯ ಎಲ್ಲ ಭಕ್ತಾದಿಗಳು ಆದಷ್ಟು ಸಂಖ್ಯೆಯಲ್ಲಿ ಈ ಒಂದು ಸಭೆಯಲ್ಲಿ ಸೇರಬೇಕಾಗಿದೆ. ಯಾಕಂತ ಹೇಳಿದರೆ 2 ವರ್ಷ ಈ ಕುಂಕುಮಾರ್ಚನೆ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಈ ಸಲ ಕೂಡ ನಿಮ್ಮ ಆ ಒಂದು ಸೇವೆ ಈ ದೇವಿ ಯಾಚಿಸ್ತಾ ಇದ್ದಾಳೆ. ಆ ದೇವಿ ಕೂಡ ನಿಮ್ಮ ಒಂದು ಕುಂಕುಮಾರ್ಚನೆಯಿಂದ ಸಂತೃಪ್ತಳಾಗಿ ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸಿ ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸುತ್ತಾಳೆ. ಅದಕ್ಕಾಗಿ ನಿಮ್ಮೆಲ್ಲ ಸಹಕಾರ ಅಗತ್ಯ. ಕುಡ್ಲದ ಪಿಲಿಪರ್ಬ ಈ ಸರ್ತಿ 3ನೇ ವರ್ಷಡು ಅಕ್ಟೋಬರ್ 11ಕ್ಕೆ ಕುಡ್ಲದ ನೆಹರು ಮೈದಾನುಡು ನಡಪೆರೆಯುತ್ತದೆ. ಗುರುವಾರ ಕಾಂಡೆ ದೊಂಪ ಮುಹೂರ್ತ ನಡಪಾಯಿರು. ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ನಿಲಿಟ್ ದುಂಬದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಮಾರ್ಗದರ್ಶನಡು ಶಾಸಕಿಯರು ವೇದವ್ಯಾಸ್ ಕಾಮತ್ ದುಂಬಾಳ್ತಿಡು 3ನೇ ವರ್ಷದ ಕುಡ್ಲದ ಪಿಲಿಪರ್ಬ 2024 ಅಕ್ಟೋಬರ್ 11ಕ್ಕೂ ಶುಕ್ರವಾರ ನಡಪಾಯರ ಸಜ್ಜಾವಂದುಳ್ಳೇರು. ಈ ಬಗೆಟ್ಟು ಕುಡ್ಲದ ನೆಹರು ಮೈದಾನಡು ಗುರುವಾರ ಕಾಂಡೆ ದೊಂಪ ಮುಹೂರ್ತ ಮಲ್ತೇರು. ಶಾಸಕಿಯರು ವೇದವ್ಯಾಸ್ ಕಾಮತ್ ಈ ಪೊರ್ತುಡು ಪಾತಿರ್ದು ಪಿಲಿ ಏಸರ್ ನಲಿಕೆ ದೇಶ ಪಿದೈ ದೇಶಲಿಡು ಪುದರ್ ಪೋತುಂಡು. ಈ ಕಲೆಕ್ ನನಲಾತು ಮೆದುಕೊರಿಯರೆಕಾದು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಪಿಲಿ ಪರ್ಬ ನಡಪಾಯರುಂಡು. ಪಿಲಿ ಪರ್ಬ ಗೆಲ್ಮೆ ಪಡೆವಡುಂದು ಎಡ್ಡೆ ಪೊಬಯಕ್ಕೇರು. ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಮರ್ಯಾದಿ ಗುರ್ಕಾರ್ಯರು ಗಿರಿಧರ್ ಶೆಟ್ಟಿ, ಗುರ್ಕಾರ್ಯರು ದುಂಬುದ ಮೇಯರ್ ದಿವಾಕರ್ ಪಾಂಡೇಶ್ವರ, ನಾಯಕಿಯರು ನರೇಶ್ ಶೆಣೈ ಬೊಕ್ಕ ಬಿಜೆಪಿ ಪಾಲಿಕೆ ಸದಸ್ಯರು ಈ ಪೊರ್ತುಡಿತ್ತರು. ಇವತ್ತು ಈ ವಿಜೃಂಭಣೆಯ ನವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ಮಂಗಳೂರಿನ ಕರಾವಳಿಯ ತುಳುನಾಡಿನ ವಿಶೇಷತೆ ಏನು ಅಂತ ಹೇಳಿದರೆ, ಶಾರದಾ ಮಾತೆಗೆ ಭಾಳ ಪ್ರೀತಿಯಾದಂಥ ಹುಲಿವೇಷದ ಕುಣಿತ. ಇದೊಂದು ಸೇವಾ ಭಾವನೆಯಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದು ನಾವೆಲ್ಲರೂ ಕಂಡಿದ್ದೇವೆ. ಇವತ್ತು ಈ ಹುಲಿವೇಷದ ತಂಡದ ಒಳಗಡೆ ಒಂದು ವಿಶೇಷವಾದಂಥ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಅಂತೇಳಂಥ ಚಿಂತನೆಯ ಪ್ರಕಾರ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು, ಎಲ್ಲ ಪ್ರಮುಖರು, ಎಲ್ಲ ಆತ್ಮೀಯ ಬಂಧು ಮಿತ್ರರ ಸಹಕಾರದೊಂದಿಗೆ ಇವತ್ತು ಮಂಗಳೂರಿನಲ್ಲಿ ಪಿಲಿ ಪರ್ಬದ ಹುಲಿವೇಷದ ಸ್ಪರ್ಧಾ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಕಳೆದ ವರ್ಷದ ಹಾಗೆ ಈ ವರ್ಷ ಕೂಡ ಕೇಂದ್ರ ಮೈದಾನದಲ್ಲಿ ಈ ಹುಲಿವೇಷದ ಸ್ಪರ್ಧೆಯ ಕಾಂಪಿಟೇಷನ್ನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು. ಈ ಚಾಲನೆಗೆ ಇವತ್ತು ಚಪ್ಪರದ ಮುಹೂರ್ತ ಮಾಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಸಮಿತಿಯ ಸದಸ್ಯರು ಮತ್ತು ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರುಗಳು, ಮಾಜಿ ಮೇಯರ್ಗಳು, ಹೀಗೆ ಎಲ್ಲ ಗೌರವಾನ್ವಿತ ಬಂಧುಗಳು ಸೇರಿಕೊಂಡು ಇದಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಅಕ್ಟೋಬರ್ 21ಕ್ಕೆ ಜಿಲ್ಲೆದ ಸ್ಥಳೀಯ ಆಡಳಿತ ಸಂಸ್ಥೆಲಿಡಿದು ವಿಧಾನ ಪರಿಷತ್ಗೆ ನಡಪುನ ಓಟು ಗುಂತುದು ಕಾಂಗ್ರೆಸ್ ಅಭ್ಯರ್ಥಿ ರಾಜು ಪೂಜಾರಿ ಗುರುವಾರ ನಾಮಪತ್ರ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲೆದ ಸ್ಥಳೀಯ ಸಂಸ್ಥೆಲಿಡಿದು ರಾಜ್ಯ ವಿಧಾನ ಪರಿಷತ್ಗೆ ಅಕ್ಟೋಬರ್ 21ಕ್ಕೆ ಓಟು ನಡಪೆರೆಯಿತು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜು ಪೂಜಾರಿ ಕುಡ್ಲಡು ಜಿಲ್ಲಾ ಕಾಂಗ್ರೆಸ್ ಆಫೀಸಡು ಸಭೆ ನಡಪಾದು 5 ಬುಕ್ಕ ಜಿಲ್ಲಾಧಿಕಾರಿ ಆಫೀಸಿಗೆ ಪೋದು ಅರ್ಜಿ ಕೊರಿಯರು. ವಿಧಾನ ಪರಿಷತ್ ಸದಸ್ಯರು ಬೊಕ್ಕ ಪಕ್ಷದ ರಾಜ್ಯ ಕಾರ್ಯ ಗುರ್ಕಾರ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ,
ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ, ವಿಧಾನ ಪರಿಷತ್ ಸದಸ್ಯರು ಬೊಕ್ಕ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್ ಈ ಪೊರ್ತುಡು ಒಟ್ಟಿಗಿತ್ತರು. ಉಡುಪು ಜಿಲ್ಲೆದ ದುಂಬುದ ಜಿಲ್ಲಾ ಪಂಚಾಯತ್ ಗುರ್ಕಾರ್ಯರಾದ ರಾಜು ಪೂಜಾರಿ ಪಕ್ಷದ ಬೇತೆ ಬೇತೆ ಜವಾಬ್ದಾರಿಡಿತ್ತರು. ಸಾರತ್ತವರ್ಮನುತ 87 NSUIಡ್ ಇತ್ತೊಂದು ಕಾಂಗ್ರೆಸ್ ಪಕ್ಷ ಸೇರಿದಿತ್ತಿನ ರಾಜು ಪೂಜಾರಿ ಬಾಯಿಂದೂರು ಬ್ಲಾಕ್ ಯುವ ಕಾಂಗ್ರೆಸ್ ಗುರ್ಕಾರ್ಯರಾದ್ಲ ಪಕ್ಷ ಸಂಘಟನೆ ಮಲ್ತದೇರು. ದಕ್ಷಿಣ ಕನ್ನಡ ಜಿಲ್ಲೆಗೆ ಪಕ್ಷದ ಬೋಡಾಯಿನಾತ್ ಅವಕಾಶ ತೆಗೆದಂಡ ಅಂಚಾದ ಈ ಸರ್ತಿ ಒಡಿಪು ಭಾಗದಕ್ಲೆಗೆ ಅವಕಾಶ ಕೊಡ್ದು ರಾಜು ಪೂಜಾರಿಯರೇನು ಪಕ್ಷ ಸೇವೆನ ಗುರ್ತ ಮಲ್ತದು ಓಟುಗುಂತರೆ ಅವಕಾಶ ಮಲ್ತು ಕೊಡ್ತುಂಡು. ನಾನು ಕಳೆದ 20 ವರ್ಷಗಳಿಂದ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥ ಒಂದು ಅನುಭವ ಇದೆ. ಇವತ್ತು ವಿಧಾನ ಪರಿಷತ್ತಿಗೆ ಸ್ಥಳೀಯ ಸಂಸ್ಥೆಯ ಚುನಾವಣೆ ನಡೀತಾ ಇದೆ. ನಾನು ಗ್ರಾಮ ಪಂಚಾಯತಿನ ಸದಸ್ಯನಾಗಿ, ತಾಲೂಕು ಪಂಚಾಯತಿನ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ನಲ್ಲಿ 2 ಅವಧಿಯಲ್ಲಿ ಸದಸ್ಯನಾಗಿ, ಜಿಲ್ಲಾ ಪಂಚಾಯತಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಅನುಭವ ನನಗಿದೆ. ಈ ಸ್ಥಳೀಯ ಸಂಸ್ಥೆಯ ಎಲ್ಲ ಸಮಸ್ಯೆಗಳು ಸಹ ಅರಿವು ನನಗಿರೋದ್ರಿಂದ ನಾನು ವಿಧಾನ ಪರಿಷತ್ತಿನಲ್ಲಿ ನಮ್ಮೆಲ್ಲ ಸದಸ್ಯರುಗಳಿಗೆ ನನ್ನ ಬಗ್ಗೆ ಭಾಳಷ್ಟು ತಿಳುವಳಿಕೆ ಇರೋದರಿಂದ ವಿಧಾನ ಪರಿಷತ್ತಿನಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗಳ ಏನು ಸಮಸ್ಯೆಗಳಿದೆ ಅದರ ಬಗ್ಗೆ ಪರಿಣಾಮಕಾರಿಯಾಗಿ ನಾನು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ನಾನು ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದೇನೆ. ಬಹುಶಃ ಪಕ್ಷ ನನ್ನನ್ನು ಗುರುತಿಸಿ ಆ ನೆಲೆಯಲ್ಲಿ ಕೊಟ್ಟಿರ್ಬೋದು. ಜನಪ್ರತಿನಿಧಿಗಳಿಂದ ಓಟ್ ಹಾಕುವಂಥದ್ದು, ಇದು ಜನಪ್ರತಿನಿಧಿಗಳಾಗಿ ಓಟ್ ಹಾಕುವಂಥದ್ದು ಬಹುಶಃ ಅವರಿಗೆಲ್ಲ ಸಾಮಾನ್ಯವಾಗಿ ಅರ್ಥ ಆಗುತ್ತೆ. ಇವತ್ತು ಯಾರು ಈ ಒಂದು ವ್ಯವಸ್ಥೆಯಲ್ಲಿ ಬಂದರೆ ಇವತ್ತು ಆ ಒಂದು ವ್ಯವಸ್ಥೆಗೆ ನ್ಯಾಯವನ್ನು ಒದಗಿಸ್ಬೋದು ಎನ್ನುವುದನ್ನು ಬಹುಶಃ ಅವರಿಗೆ ಅರ್ಥ ಆಗುತ್ತೆ. ಬಹುಶಃ ಮತದಾರರು ಖಂಡಿತವಾಗಿಯೂ ನಮ್ಮ ಪರವಾಗಿ ಇದ್ದಾರೆ. ಇವತ್ತು ಸ್ಥಳೀಯ ಸಂಸ್ಥೆಗಳಿಗೆ ಭಾಳಷ್ಟು ಸಮಸ್ಯೆಗಳಿರುತ್ತೆ. ಇವತ್ತು ಸ್ಥಳೀಯ ಸಂಸ್ಥೆಗಳ ಪರವಾಗಿ ಬಹುಶಃ ಈಗಾಗಲೇ ನಮ್ಮ ಮಂಜುನಾಥ್ ಭಂಡಾರಿಯವರು ಪ್ರತಿನಿಧಿಸ್ತಿದ್ದಾರೆ. ಬಹುಶಃ ಅವರು ಒಟ್ಟಿಗೆ ಈಗ ನನಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ನಾನು ಉಡುಪಿ ಜಿಲ್ಲೆಯಲ್ಲಿ ಬಹುಶಃ ನಾನು ಅಧ್ಯಕ್ಷನಾಗಿರುವಾಗ ಬಾಡಿಗೆ ಕಟ್ಟಡದಲ್ಲಿತ್ತು. ನಾನು ಅದಕ್ಕೆ ಸ್ವಂತ ಕಟ್ಟಡವನ್ನು ನನ್ನ ಪೀರಿಯಡ್ನಲ್ಲಿ ಮಾಡಿದ್ದೇನೆ. ಮತ್ತು ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಸಹ ಇವತ್ತು ಕಂಪ್ಯೂಟರೀಕರಣ ಇರ್ಬೋದು, ನನ್ನ ಅವಧಿಯಲ್ಲಿ ಆ ಸಂದರ್ಭದಲ್ಲಿ ಆಗಿದೆ. ಬೋಳೂರ್ದ ಬೊಕ್ಕಪಟ್ನ ಶಾಲೆಡು ಶಾರದಾ ಪ್ರತಿಷ್ಠಾಪಿಲಿ ಇಂದೆತ್ತ ಊದು ಪೂಜೆ ನಡೆತುಂಡು. ಈ ಪೊರ್ತುಡು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ತಾಸಿದ ಪೆಟ್ಟುಗು ನಲಿತಿನ ಸಂಗತಿ ಬಾರಿ ಸುದ್ದಿ ಆತಂಡು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಿಲಿನಲಿಕೆ ಕುಟ್ಟದಕ್ಲಿನ ಒಟ್ಟುಗೂ ತಾಸಿದ ಪೆಟ್ಟುಗು ನಲಿತಿನ ಸಂಗತಿ ನಡೆತದುಂಡು. ಊದು ಪೂಜೆದ ಪೊರ್ತುಡು 6 ಪಜ್ಜೆ ಪಾಡ್ದೇರು, ಜವಣೀರ್ನ ಒಟ್ಟುಗೂ ನಲಿತದೇರು. ಬೋಳೂರದ ಬೊಕ್ಕಪಟ್ನ ಶಾಲೆಡು ಶಾರದಾ ಪ್ರತಿಷ್ಠಾ ಪಿಲಿತ ಊದು ಪೂಜೆ ಅಟ್ಟಣೆ ಆದಿತ್ತಂಡು. ಈ ಕಾರ್ಯಕ್ರಮಕ್ಕೆ ಬತ್ತಿನ ಲೋಕಸಭಾ ಸದಸ್ಯರು ಪಿಲಿನಲಿಕೆದ ಕೂಟಗೂ ಎಡ್ಡೆಪು ಬಯಕೇರು. ಜವಣೀರು ತಾಸೆದ ಸೊರಕು ನಲಿಪೆರೆ ಸುರು ಮಲ್ತಿದೇರು. ಸಂಸದರಿಗೂ ನಲಿಪೆರೆ ಉಮೇದು ಬರ್ಪಾದೇರು. ಲೋಕಸಭಾ ಸದಸ್ಯರ ಅಪಗ ತಾಸಿದ ಪೆಟ್ಟುಗು ಪಜ್ಜೆ ಪಾಡ್ದ ನಲಿತಿನವು ಸಾಮಾಜಿಕ ಜಾಲತಾಣುಡು ಬಾರಿ ಸುದ್ದಿ ಆತಂಡು. ಪಾಕ ಜನ ಅಭಿಮಾನಿಲು ಅಕ್ಲೆನ ಮೊಬೈಲ್ ಸ್ಟೇಟಸ್ ಲೇಡ್ ಈ ನಲಿಕೆನು ಪಾಡ್ದು ಖುಷಿ ಪಟ್ಟೊಂದೇರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಮಾರ್ನಿಮಿದ ಉಚ್ಚಯ ನಡತೊಂದಿತ್ತದ ಸುರುತ ದಿನ ಸರಸ್ವತಿ ಸದನುಡು ಕುಡಿಯನ ಕೊಂಬಿರೆಲು ತುಳು ತಾಳಮದ್ದೊಳಿ ಕೂಟ ನಡತಂಡ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಮಾರ್ನಿಮಿದ ಉಚ್ಚಯ ನಡತೊಂದುಂಡು. ಸುರುತ ದಿನ ಗುರುವಾರ ಸರಸ್ವತಿ ಸದನುಡು ಮಧ್ಯಾಹ್ನಡ್ದು ಬಯ್ಯಮುಟ್ಟ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ಭಾಗವತಿರ ಬರೆತಿನ ಕುಡಿಯನ ಕೊಂಬಿರೆಲು ತುಳು ಯಕ್ಷಗಾನ ಪ್ರಸಂಗದ ತಾಳಮದ್ದೊಳಿ ಕೂಟ ನಡತಂಡು. ಸತೀಶ್ ಶೆಟ್ಟಿ ಬೋಂದೆಲ್ ಬೊಕ್ಕ ದೇವರಾಜ ಆಚಾರ್ಯ ಮೊಕ್ಲಿನ ಭಾಗವತಿಕೆಡೆ ನಡತಿನ ಕೂಟೋಡು ದೇವಾನಂದ ಭಟ್ ಬಿಳುವಾಯಿ, ಯೋಗೀಶ್ ಆಚಾರ್ಯ ಉಳೆಪಾಡಿ ಬೊಕ್ಕ ಮುರಾರಿ ಸುಬ್ರಹ್ಮಣ್ಯ ಪಂಜಿಗದ್ದೆ ಹಿಮ್ಮೆಳುಡಿತ್ತರು. ತುಳು ಕನ್ನಡ ಪ್ರಸಂಗಲೇನ ಪುದರ್ಪೊಯ್ ಕಲಾವಿದರಾದ ಪುನಃ ಭಾಸ್ಕರೈ ಕುಕ್ವಳ್ಳಿ, ಕದ್ರಾ ನವನೀತ ಶೆಟ್ಟಿ, ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಬೊಕ್ಕ ಡಾಕ್ಟರ್ ದಿನಕರ್ ಪಚ್ಚನಾಡಿ ಅರ್ಥ ಪಂಡಿರು. ವಾಸುದೇವ ರಂಗಭಟ್ಟ ಬೊಕ್ಕ ಪಶುಪತಿ ಶಾಸ್ತ್ರಿ ಶಿರಂಕಲ್ಲು ಸಂಯೋಜನೆಡು ಕುಡಿಯನ ಕೊಂಬಿರೆಲು ತಾಳಮದ್ದಳಿ ಕೂಟ ಮುರಿದು ಬತ್ತಂಡು. ಮುಂದುವೇ ಪಾಂಚಾಲದ ಸಿಂಹ ಗದ್ದುಗೇಡಿ ಅರಸುವಾದ ಮೆರೆತಿನಾರು ಜೋಕುಲಿಜ್ಜಿ ಪಂಪಿನ ಎತೆ
ಜೋಕುಲ ಬಂದು ಪಂಪಿನಂಚಿನ ಭ್ರಮೆ ವೈರಾಗ್ಯ ಬತ್ತದು ಕಾಡಸಾದಿ ಪತ್ತಿಯರಿಗೆ ಆ ಪುರ್ತುಡು ಮಿರಿಲೋಕದ ಸಿರಿನೊಟ್ಟಿನ ತೂಯೇರಿಗೆ ಮೇನಕೆ ಪನ್ಪುನಲೇನು ದಾಲಾ ಬೊರ್ಚಿಂದ ಕಾಡುಗೆ ಪೋತಿನಾರು ಆ ಮೇನಕೆನು ತೂನಗ ಅರ್ನ ಶಕ್ತಿ ಪಾತಾಂಡು ಅವೊಂಜಿ ಮರತ್ತ ಮುದೆಲಿಗೆ ಬೂರುಂಡು ಯಾನ ಪುಟ್ಟೊಂಡೆ ಅಗ್ನಿವೇಶ್ಯರು ಪಂಪಿನಾರು ಎನ್ನ ಗುರುಕುಲು ಅರೆಗೆ ಏನನು ಒಪ್ಪ್ಯಾದಿನಾರು ಭರದ್ವಾಜ ಪಂಪಿನಂಚಿನ ಮುಂದೆ ಸಭೆ ಸುಲೈ ಕೊಂಚಾಡಿದ ಶ್ರೀ ವೆಂಕಟರಮಣ ಮಹಾಲಸ ನಾರಾಯಣಿ ದೇವಸ್ಥಾನುಡು ನವರಾತ್ರಿದ ಮಿನದನ ನೆಗೆತ್ತ ಜೊಂದುಂಡು ಮಾರ್ನಿಮಿದ ಉಚ್ಚೇದ ಒಂಜನೇ ದಿನ ತಾನಿ ಶ್ರೀ ಮಹಾಲಸ ನಾರಾಯಣಿ ದೇವರಿಗೆ ಪೂಜೆ ಕರಿತಿರು. ಕೊಂಚಾಡಿದ ಶ್ರೀ ವೆಂಕಟರಮಣ ಮಹಾಲಸ ನಾರಾಯಣಿ ದೇವಸ್ಥಾನುಡು ಮಾರ್ನಿಮಿ ಉಚ್ಚಯ ನಡುತ್ತೊಂದು ಬೈದನು ಅಂಚನೆ ಈ ಸೊರ್ತಿಲ ನವರಾತ್ರಿ ಮಹೋಚ್ಚಯ 2024 ಬಾರಿ ಗೌಜಿಡು ಅಟ್ಟಣೆ ಆತಂಡು ನಿಚ್ಚಲ ಮಾರ್ನಿಮಿ ಉಚ್ಚಯದ ಪಗ ಮಧ್ಯಾಹ್ನ ರಾತ್ರಿ ಅನ್ನ ಸಂತರ್ಪಣೆ ಈ ದೇವಲ್ಯೋಡು ನಡಪುಂಡು. ಲೋಕಪಾಲಕ್ಕೆ ವೆಂಕಟರಮಣನ ಉಡಲದ ರಾಣಿ ಸಿರಿ ಮಹಾಲಸ ನಾರಾಯಣಿಗೂ ಗುರುವಾರ ಮಾರ್ನಿಮಿ ಉಚ್ಚಯೋಡು ಒಂಜನೆ ಪೂಜೆನು ಕರಿತೆರು. ಒಂಜನೇ ದಿನ ತಾನಿ ಮಹಾಲಸ ನಾರಾಯಣಿ ದೇವಿರ್ನ ಅಲಂಕಾರ ಸೇರ್ದಿ ಭಕ್ತರಿಗೂ ಕಣ್ಣಿಗೂ ಐಸ್ರದಿಂಜಾಂಡ್ ಅಂಚನೆ ಭಕ್ತರು ಸೇರ್ದು ದೇವಿರ್ನ ಅನುಗ್ರಹ ನಟ್ಟುಂಡಿರು. ಎಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.